ಓಹೋ ಇತ್ತೆ ಬರ್ತದೆ ಬೇತೆ ನೀವು ಅವು ಅರ್ನ ಹಣೆ ಬರ ಬಿಡಿ ಬತ್ತನು ನಮಸ್ತೆ 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 ಏನು ಅದ್ಭುತ ಒಂದು ಕಲಾವಿದ, ನಂಗೆ ಖುಷಿ ಆಗುತ್ತೆ. ಎಲ್ಲಿ ಬಂದ್ರಿ ನೀವು? ಯಾರದು? ಹೆಚ್ಚು ನಿಮಿಷ ನಂಗೆ ಖುಷಿ ಆದದ್ದು ನಮ್ಮ ವರದರಾಜ ಪೈಗಳ ಮನೆಗೆ ಬಂದ್ರ. ಯಜಮಾನ ಇಂಡಸ್ಟ್ರೀಸ್ ನಮ್ಮ ಪರಿಚಯದವ್ರೆ ಬಂದ್ರ ಸರ್ ನೀವು? ಈಗ ಹೌದು, ಇದು ಯಾರು ಈಗ ಇದು ಯಾರು? ದೇವ್ರಿ ಸಾಹಸ ಸಿಂಗ್ ವಿಷ್ಣುವರ್ಧನ್ ಅವರು. ರಾಮ ಇವ್ರಿಗೆ ಹೆಂಚಿನ ಅವತಾರ ವಿಷ್ಣುವರ್ಧನ್ ಬಂದಿರಿ ಐತೆ ಒಟ್ಟಿಗೆ ಯಜಮಾನ ಇಂಡಸ್ಟ್ರೀಸ್ ದಾರ್ನ ಆಪುದರ ನೆನಪುಂಡುದಿಲ್ಲ. ಹೌದು, ವರದರಾಜ ಬೈಕ್ ಅನ್ನಪುದರ ಮಾಡ್ತಿದ್ದೀರಿ. ಒಳ್ಳೆ ಅಭಿಮಾನಿ ಅವರು ವರದರಾಜ ಬೈಗಳ. ಅವ್ರು ಒಳ್ಳೆ ಒಂದು ಅಭಿಮಾನಿ ದೇವರುಗಳಿಗೆ ಅವ್ರ ದೇವರು. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಕಲಾವಿದರನ್ನು ತುಂಬಾ ಪ್ರೀತಿಸ್ತಾರೆ. ವರದರಾಜ ಪೈಗಳು ಕಲಾವಿದರನ್ನು ತುಂಬಾ ಪ್ರೀತಿಸ್ತಾರೆ. ಅದ್ರಲ್ಲೂ ಕೂಡ ನಿಮ್ಮನ್ನು ಉಂಟಲ್ವಾ ಸರ್ ಅವರೇ, ನಿಮ್ಮ ಬರ್ತ್ಡೇ ಎಲ್ಲ ಅಲ್ಲೇ ಮಾಡೋದು ಅವರು. ಹೌದು, ನಿಮ್ಮ ಭಕ್ತರು ಅವರು. ಭಕ್ತರೇ, ನಿಮ್ಮ ಭಕ್ತರೇ. ನನ್ನ ಯಾವ ಪಿಕ್ಚರ್ ಎಲ್ಲ ನಿಮಗೆ ಇಷ್ಟ ಆದ? ನಮ್ಮ ಇವರು ಭಾರತಕ್ಕೆ ಬಂದಿದ್ದಾರೆ. ಭಾರತಕ್ಕೆ ಬರ್ಲಿಲ್ಲ, ಒಬ್ಬರೇ ಬಂದದ್ದು ವಿಷ್ಣುವರ್ಧನ್ ರಾವ್. ಸಂತೋಷ ಆಗ್ಲಿ. ನಿಮ್ದು ಯಾವ್ದೊಂದು ಅದೊಂದು ಪದ್ಯ ಇತ್ತಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ. ಬಂಧನ ಬಂಧನ ಚಿತ್ರದಲ್ಲಿ ನೀವೊಂದು ಅದೊಂದು ಕಲರ್ ನೀರ್ ಹಾಕ್ತಿರಲ್ಲ, ಅದು ಕಲರ್ ನೀರ್ ಆಗುದು ತಲೆಗೆ. ಅದು ಯಾವ್ದು ಪದ್ಯ? ಅದು ಬಂಧನ ಚಿತ್ರ. 8 ಸರಿ ನೋಡಿದೆ. 8 ಸರಿ ನೋಡಿದ್ರೆ ಸರ್. ಈಗ ಒಂದು ಚಿತ್ರವನ್ನು 8 ಸಲ ನೋಡ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. 8 ಸರಿ ಅದು ನಾನು 4 ಸರಿ ಫುಲ್ ಚಿತ್ರ ನೋಡಿದ್ದೇನೆ. ಮತ್ತೆ 4 ಸರಿ ಅರ್ಧದಿಂದ ಮೇಲೆ ಹೋದದ್ದು. ಅದು ನೀರು ಆಗ್ತಿಲ್ಲ, ಹೀರೋಯಿನ್ ತಲೆಗೆ ನೀರು ಹಾಕ್ತಾರಲ್ಲ, ಬಣ್ಣದ ನೀರು, ಅದು ಹಾಕುವಾಗ ಮಾತ್ರ ಹೋಗುದು. ಅದನ್ನ ನೋಡಿ ವಾಪಸ್ ಬರೋದು. ಈಗ ಅಷ್ಟೇ ನೋಡುದು. ಅದರಲ್ಲಿ ಹೀರೋಯಿನ್ ಅನ್ನು ನೋಡ್ಲಿಕ್ಕೆ ಹೋದದ್ದ? ಹೀರೋಯಿನ್ ನೋಡು, ಅದು ಹಾಡು ಖುಷಿ ಆಗುತ್ತೆ. ಅದು ಬಣ್ಣ ಒಲವಿನ ಅದನ್ನ ನೋಡ್ಲಿಕ್ಕೆ ಹೋದದ್ದು. ಮತ್ತೆ 4 ಮತ್ತೆ 5 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಖುಷಿ ಆಗುತ್ತೆ. ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾಸೆಯ ಚಿಲುಮೆಯ ಬಣ್ಣ ಬಣ್ಣ ಬಣ್ಣ. ಏನು ಸರ್, ತುಂಬಾ ಖುಷಿ ಆಗುತ್ತೆ ಅದು. ಅದೊಂದು ಪದ್ಯ ಉಂಟಲ್ಲ, ಮತ್ತೊಂದು ಫೀಲಿಂಗ್ಸ್ ಅಲ್ಲಿ ಹೇಳುದು ಯಾವ್ದು? 101 ನೆನಪು. ಅದೊಂದು ಹೇಳಿ, ಎಲ್ಲ ವಿಷ್ಣುವರ್ಧನ್ ರವರೇ ಎಲ್ಲ ಪದ್ಯವರ ನೆನಪುಂಟು. ನಾನು 8 ಸಲ ನೋಡಿ. ಯಾವ್ದು ಮಾಡ್ತೀರ ಸರ್? ಅವರಿಗೆ ಸಾಹಿತ್ಯ ಮರೆಯುವುದಿಲ್ಲ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, 101 ನೆನಪು. ನಿಲ್ಲಿಸಿ. ಸಾಹಿತ್ಯ ತಪ್ಪು ಹೇಳಬಾರ್ದು, ಯಾವಾಗಲೂ ಸರಿ ಹೇಳಬೇಕು. ನೀವು ಅವರಿಗೆ ಬೇಸರ ಆಗೋದಲ್ವಾ ಪಾಪ? ಎಂತ ಸಾಹಿತ್ಯ ಸರಿ ಅಲ್ಲ 108 ಅಲ್ಲ, ಅದು ನಾನು ಹೇಳ್ತೇನೆ. 108 ಅಲ್ಲ, 101 ಅಲ್ಲ 101 ಅಲ್ಲ. 201 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದ. 201 ಮಾಸ್ಟರ್ ನೂದು ಬಾಡಿಯಾರ ಅಂದೆ. ಮಾಸ್ಟರ್ ನೂದು ಬಾಡಿಯಾರ 101 ಮಾಸ್ಟರ್. ಅದು ಪ್ರಿಂಟ್ ಆಗಿದೆ, ಬೇಕಾದ್ರೆ ಕ್ಯಾಸೆಟ್ ಕೊಡ್ತೇನೆ. 1 ನಿಮಿಷ, ನಿಮ್ಮ ಹತ್ರ ನಾನು ಕೇಳಿದೆ ಉತ್ತರ ಇಲ್ಲ. ಅದು ಬಂದು ಎಷ್ಟು ವರ್ಷ ಆಯ್ತು? ಬಂದು ಈಗ ತುಂಬಾ ವರ್ಷ ಆಯ್ತು. ತುಂಬಾ ವರ್ಷ ಆಯ್ತಲ್ವಾ? ಇಲ್ಲಿ 200 ದಿನ ಓಡಿದೆ ಅದು. ಹೌದಾ? 33 ವರ್ಷ ಆಯ್ತು. ಆಗ 101 ಇದ್ದದ್ದು ಇಷ್ಟು ಲೇಟ್ ಆಗಿ ಇಷ್ಟು 200 ದಿವಸ ನಡೆದಿದೆ. ಇನ್ನು ಕೂಡ ಅದನ್ನು 101 ಅಂತ ಹೇಳಿದ್ರೆ ಬೇಸರ ಆಗುದಿಲ್ಲ ಜನಗಳಿಗೆ. ಅದಕ್ಕೆ 201 ಮಾಡುವ, ಜಾಸ್ತಿ ಮಾಡುವ. 201 ನೆನಪು ಎದೆಯಾಳದಿಂದ ಹಾಡಿ ಬಂತು ಆನಂದ, ತುಟಿ ಮೇಲೆ ಬಂದಂತ ಅಲ್ಲು. ತಮಾಷೆ ಮಾಡ್ತೀರಾ ನೀವು ನಂಗೆ? ಹೌದು, ಬಂಧನವನ್ನು ಅಷ್ಟು ಸರಿ ನಾನು ನೋಡಿದ್ದೇನೆ. ಖುಷಿ ಆಗತ್ತೆ. ಅದರಲ್ಲಿ ಮತ್ತೊಂದು ಖುಷಿ ಆಗೋದು ಪ್ರೇಮ, ಫೀಲಿಂಗ್ಸ್ ತುಂಬಾ ಖುಷಿ ಆಗತ್ತೆ. ಲಾಸ್ಟಿಗೆ ಬಸುರಿ ಹೆಂಗಸು ಆರು ಬಂಜಿನಾರ್ ಸುವಾಸಿನಿ ಐನು ಆಪರೇಷನ್ ಮಲ್ಪೇರೆ ಡಾಕ್ಟರ್ ಏರು ವಿಷ್ಣುವರ್ಧನ್ ಅವರಿಗೂ ಅವಾಗ ಜೋರು ಹುಷಾರಿಜ್ಜಿ. ಎಂತ ಭಾಷೆ ಅದು? ಎಂತ ಪದ್ಯ ಮಾರ್ರೆ, ತುಂಬಾ ಖುಷಿ ಆಗುತ್ತೆ. ಆ ತೆಮ್ಮಲಪ್ಪಿ ಒಂದು ಪದ್ಯ ಆಡ್ತಾರೆ, ಅದು ಫೀಲಿಂಗ್ಸ್ ನಿಮ್ದು ಖುಷಿ ಆಗುತ್ತೆ ಸರ್. ಆ ಪದ್ಯ ನೆನಪುಂಟ ನಿಮ್ಗೆ? ವಿಷ್ಣುವರ್ಧನ್ ಕೆಮ್ಮಿ ಒಂದು ಹಾಡೋದು. ಅಲ್ಲಿ ಬಸುರಿ ಹೆಂಗಸು ಮಲಗಿದಾಳೆ, ಅವಳಿಗೆ ಆಪರೇಷನ್ ಆಗ್ಬೇಕು, ಇವರಿಗೆ ಹುಷಾರಿಲ್ಲ. ಅವಾಗ ಒಂದು ಪದ್ಯ ಉಂಟಲ್ಲ, ಅದು ನೆನಪುಂಟು? ಯಾವ್ದು ಅದು ಹೇಳಿ? ದಾನೇ ಪುಣ್ಯ ನಿನ್ನ ಮನಸ್ಸಿನ
ಬಸುರಿ ಹೆಂಗಸಿಗೆ ದಾನೆ ಪೊಣ್ಣೆ ಸರಿ ಅಲ್ವಾ ಅದು? ಎಂತದ ಅದ ಅದು ತುಳು ಪದ್ಯ ಅಲ್ವಾ ಮಾಸ್ಟ್ರೆ? ಅದು ತುಳು ಅಲ್ವಾ? ಹೌದು. ಅದೇ 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 ಇದು ಅದೇ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್. ಬೇಸರ ಮಾಡಿ. ಪ್ರೇಮದ ಕಾದಂಬರಿ ಓ ಅದೇ ಅದೇ. ಬರೆದನು ಕಣ್ಣೀರಲಿ ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಬಂಧನ ಬಂಧನ ಅಂತ ಹೇಳುವಾಗ ಎಷ್ಟೊಂದು ಫೀಲಿಂಗ್ಸ್ ಆಗುತ್ತೆ. ಎಷ್ಟು ಒಂದು ನಿಮಿಷ, ನಾನು ಅದೇ ಅಲ್ಲಿ ಬಂದ ಇಟ್ಟಿದ್ದೇನೆ ಮಾರೆ ಉರ್ಗ್ಲಿಕ್ಕೆ. ಈಗ ಬಂಧನ ಆಗುವಾಗ ಬಂದದ ನೆನಪು ನೋಡಿ ಆಯ್ತು. ಬರ್ತೇನೆ ನಾನು. ಬಂದ ಇಟ್ಟಿದ್ದೇನೆ ಮಾರ್ರೆ. ಬಂದ ಇಡುದು ಅವರು ಹಾ. ಮೊನ್ನೆ ಇಡ್ಲಿ ಮಾಡಿದ್ದಾರೆ, ಹಾ. ಬಂದ ಕಲಸಿ ಹಾ. ಆವಾಗ ಹೋಗಿ ಅದನ್ನು ಬಾಯಿ ತೆಗೆದು ನೋಡುದು ಬಂದ ಬಂತ ಬಂದ 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 ಬಂತ ಅನ್ನು. ಹಾಗೆ ನೋಡಿದ್ರೆ ಬರ್ತದ. ಒಂದು ಇಡ್ಲಿ ಕೊಟ್ಟಿದ್ದಾರೆ ಮಾರ್ರೆ, ಅದನ್ನು ನಾನು ಕಾಗೆ ಹೊಡಿಸ್ಲಿಕ್ಕೆ ಯೂಸ್ ಮಾಡಿದ್ದು. ಕಲ್ಲಿನ ಹಾಗೆ. ಒಂದು ನಿಮಿಷ ಬರ್ತೇನೆ ನಾನು. ಹೋಗಿ ಬಂದೆ 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 ಮಾರ್ರೆ, ನಿಮ್ಮ ಹತ್ರ ಮಾತಾಡಿದ್ರೆ